ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದ ಹಿಜಾಬ್ ವಿವಾದಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಇಷ್ಟು ತಿಂಗಳ ಹಿಜಾಬ್ ಹೋರಾಟಕ್ಕೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಭಾಗವಲ್ಲ, ಸಮವಸ್ತ್ರ ನಿಗದಿಪಡಿಸುವುದು ಸೂಕ್ತವಾದ ನಿರ್ಬಂಧನೆ, ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ ಅಂತ ಮುಖ್ಯ ನ್ಯಾಯಮೂರ್ತಿ ಸಿಜೆ ಋತುರಾಜ್ ಅವಸ್ಥಿ ಆದೇಶ ಹೊರಡಿಸಿದ್ದಾರೆ. ಹಿಜಾಬ್ ಧರಿಸುವುದು ಮುಸ್ಲಿಂ ಮಹಿಳೆಯರ ಅತ್ಯಗತ್ಯ ಭಾಗ ಅಲ್ವೇ ಅಲ್ಲ, ಸರ್ಕಾರದ ಪ್ರಸ್ತಾವ ಸಂಹಿತೆಯನ್ನ ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ತ್ರಿಸದಸ್ಯ ಪೀಠದ ಮಹತ್ತರ ತೀರ್ಪನ್ನ ನೀಡಿದೆ. ತೀರ್ಪು ಬಂದಾಗಿದೆ. ತೀರ್ಪಿನ ಕುರಿತು ಸದ್ಯ ಪರ ವಿರೋಧದ ಚರ್ಚೆಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜ್ಯಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳಾಗತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡಬೇಕಾಗಿದೆ. ಎಸ್, ಈ ಬಗ್ಗೆ ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಿಜೆಪಿ ಮುಖಂಡರಾಗಿರುವಂತಹ ರಹೀಂ ಉಚ್ಚಿಲ್ ಅವರು. ಸರ್ ನಮಸ್ತೆ. ನಮಸ್ತೆ. ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದಂತಹ ಹಿಜಾಬ್ ವಿವಾದಕ್ಕೆ ಈಗ ತೆರೆ ಬಿದ್ದಿರುವಂತದ್ದು. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನೇ ಧರಿಸಬೇಕು ಅನ್ನುವಂತಹ ತೀರ್ಪನ್ನ ನೀಡಿದೆ. ಏನ್ ಹೇಳ್ತೀರಾ ಸರ್ ಈ ತೀರ್ಪಿನ ಬಗ್ಗೆ? ಅದು ಒಬ್ಬ ಕನ್ನಡಿಗರಾಗಿ, ಒಬ್ಬ ಭಾರತೀಯರಾಗಿ, ಒಂದು ಸಮಾಜದ ನಾಗರಿಕರಾಗಿ ಆ ತೀರ್ಪನ್ನ ನಾವು ಗೌರವಿಸಲೇಬೇಕಾಗ್ತದೆ. ಅದು ನಮ್ಮ ನಿಯಮ. ಅದರಲ್ಲಿ ಹಿಂದೂಗಳು ಮುಸಲ್ಮಾನರು ಅಂತ ಹೇಳಿಲ್ಲ. ಭಾರತೀಯರು ಪ್ರತಿಯೊಬ್ಬರ ತೀರ್ಪನ್ನ ನಾವು ಸ್ವಾಗತಿಸಲೇಬೇಕು. ಕರೆಕ್ಟ್. ಆಮೇಲೆ ಈಗ ಆ ತೀರ್ಪು ಪರವಾಗಿ ಬಂದಿದೆಯಾ ಪರವಾಗಿ ಬಂದಿಲ್ಲ ಅನ್ನತಕ್ಕಂಥ ಸತ್ಯಕ್ಕೆ ಇರತಕ್ಕಂಥದ್ದು ಏನಂತ ಹೇಳಿದ್ರೆ ಶಿಕ್ಷಣ ಮುಖ್ಯ ಅನ್ನುವಂಥದ್ದು. ಆಮೇಲೆ ಇದರ ಜೊತೆಯಲ್ಲಿ ಒಂದು ಮಾತು ನಾವು ಮಾಧ್ಯಮದಲ್ಲಿ ಕೇಳ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಹಿಜಾಬ್ ಅನ್ನುವಂಥದ್ದು ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ, ಅದು ಕಡ್ಡಾಯ ಸಂಸ್ಕೃತಿ ಅಲ್ಲ ಅನ್ನತಕ್ಕಂಥ ಅದನ್ನು ನಾನು ವಿರೋಧಿಸ್ತೇನೆ. ಅದು ಖಂಡಿತವಾಗಿಯೂ ಅಲ್ಲ. ಇಸ್ಲಾಮಿನಲ್ಲಿ ಹಿಜಾಬಿಗೆ ಬಹಳ ಒಂದು ಪವಿತ್ರವಾದಂತಹ ಸಂಬಂಧ ಇದೆ ಮತ್ತು ಹಿಜಾಬ್ ಅನ್ನು ನಿರ್ಧಾರ ಮಾಡುವಂತದ್ದು ಯಾವುದೇ ನ್ಯಾಯಾಲಯ ಅಲ್ಲ. ಅದು ನಮ್ಮ ಇಸ್ಲಾಂ ಧರ್ಮ, ನಮ್ಮ ಕುರಾನ್ ಮತ್ತು ಹದೀಸ್ ಆಧಾರದಲ್ಲಿ. ಅದರಿಂದಾಗಿ ಅದನ್ನ ಒಂದು ವೇಳೆ ಅಲ್ಲಿ ಮಂಡನೆ ಮಾಡ್ಲಿಕ್ಕೆ ವಕೀಲರು ವಿಫಲರಾಗಿದ್ದಾರಂತ ನಾವು ಹೇಳಬೇಕಾಗ್ತದೆ. ಆದ್ರೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಮ್ಮದು ಶರಿಯತ್ ಆಧಾರಿತವಾದ ರಾಷ್ಟ್ರ ಅಲ್ಲ, ನಮ್ಮದು ಪ್ರಜಾಪ್ರಭುತ್ವ ಆಧಾರಿತ ರಾಜ್ಯ, ಸಂವಿಧಾನ ಆಧಾರಿತವಾದಂತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಆಡಳಿತ ಮಂಡಳಿ ಏನ್ ಹೇಳ್ತದೆ, ಸರ್ಕಾರ ಏನ್ ಹೇಳ್ತದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ, ಆ ಪ್ರಕಾರ ನಾವು ನಡೀಬೇಕಾಗಿರೋದು ಪ್ರತಿಯೊಬ್ಬ ಭಾರತೀಯನಾಗಿ ನಮ್ಮ ಒಂದು ಕರ್ತವ್ಯ. ಅದರಿಂದಾಗಿ ಹಿಜಾಬ್ ಬೇಕು ಅಂತ ಕೇಳುವಂತ ಹಕ್ಕು ಏನು ಕೇಳಿದ್ದೀರಿ ಅದೇನು ತಪ್ಪಲ್ಲ. ಅದು ನ್ಯಾಯಾಲಯ ಮಾತನ್ನು ಕೂಡ ಆಲಿಸಿದೆ ಮತ್ತು ನಿಮ್ಮ ಎಲ್ಲ ಮಾತುಗಳನ್ನ ಬಹಳ ತಾಳ್ಮೆಯಿಂದ ಕೇಳಿದೆ. ಅಂತಿಮವಾಗಿ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ. ತೀರ್ಪು ಕೊಟ್ಟ ನಂತರ ಆ ತೀರ್ಪು ಅದನ್ನು ಶಿರಸ ವಹಿಸಿ ಪಾಲನೆ ಮಾಡಬೇಕಾಗಿರೋದು ಭಾರತೀಯರಾಗಿ ನಮ್ಮ ಕರ್ತವ್ಯ. ಅದರಿಂದಾಗಿ ಶಾಲೆಗಳಿಗೆ, ಕಾಲೇಜುಗಳಿಗೆ ವಿದ್ಯಾರ್ಥಿನಿಗಳು ಹಾಜರಾಗಬೇಕು. ಶಿಕ್ಷಣ ಮುಖ್ಯ ಅನ್ನುವಂಥದ್ದನ್ನ ಸಾಬೀತುಪಡಿಸಬೇಕು. ಎಲ್ಲರ ಜೊತೆಯಲ್ಲಿ ಸೇರಿ ಮಾಡಬೇಕು ಮತ್ತು ಹಿಂದೆ ನಡೆದಂತ ಎಲ್ಲ ಕಹಿಘಟನೆಯನ್ನ ಮರಿಬೇಕು. ಮತ್ತೆ ಇದನ್ನು ಸುಪ್ರೀಂ ಕೋರ್ಟಿಗೆ ಹೋಗುವುದಾಗಲಿ, ನಮ್ಮ ರಾಜ್ಯದ ಮತ್ತಷ್ಟು ವಿವಾದವನ್ನು ರಾಷ್ಟ್ರೀಯ ಮಟ್ಟಕ್ಕೆ ಎಳೆದುಕೊಂಡು ಹೋಗುವಂತದ್ದು ಸರಿಯಲ್ಲ ಅಂತ ಹೇಳಿ ನನ್ನ ಒಂದು ಭಾವನೆ. ಎಸ್ ಸರ್, ಅಂದ್ರೆ ನಿಮ್ಮ ಮಾತು ಬಹಳಷ್ಟು ಒಂದು ಸ್ಪಷ್ಟವಾಗಿದೆ. ಯಾಕಂತ ಹೇಳಿದ್ರೆ ನಾವು ಶಾಲಾ ಕಾಲೇಜು ಬಂದ ತಕ್ಷಣ ಅಲ್ಲಿ ಎಲ್ಲರೂ ಕೂಡ ಇರ್ತಾರೆ, ಒಂದೇ ರೀತಿ ಇರಬೇಕು, ಮಕ್ಕಳು ಒಂದೇ ರೀತಿ ಇರಬೇಕು, ಆ ನಿಟ್ಟಿನಲ್ಲಿ ಒಂದು ಸಮವಸ್ತ್ರವನ್ನು ಕೂಡ ತಂದಿರುವಂತದ್ದು. ಇದರ ಬಗ್ಗೆ ಇನ್ನಷ್ಟು ಹೋರಾಟ ಬೇಡ ಅನ್ನುವಂಥದ್ದು ನಿಮ್ದು ಒಂದು ಏನಿದೆ, ನಿಮ್ದು ಕೂಡ ಒಂದು ಮಾಹಿತಿ ಅನ್ನೋದು. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಕುಳದೊಂದಿಗೆ ಮಾತನಾಡೋದಕ್ಕೆ.
ಎಸ್, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವಂತಹ ಹಿಜಾಬ್ ವಿವಾದಕ್ಕೆ ಕೊನೆಗೂ ತೆರೆ ಬಿದ್ದಿರುವಂತದ್ದು. ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನೇ ಧರಿಸಬೇಕು, ಆಯಾ ಧರ್ಮಗಳ ಹಕ್ಕು ಅವರಿಗೆ, ಅದನ್ನೆಲ್ಲವರ ಪಾಲಿಸಬೇಕು. ಆದ್ರೆ ಶಾಲಾ ಕಾಲೇಜು ಅಂತ ಬಂದಾಗ, ಶಿಕ್ಷಣ ಅಂತ ಬಂದಾಗ ಅದನ್ನ ಎಲ್ಲರೂ ಕೂಡ ಪಾಲಿಸಬೇಕು. ಎಲ್ಲರೂ ಕೂಡ ಒಂದು ಕಾನೂನಿನ ಏನು ಕಾನೂನಿನ ಕ್ರಮ ಏನಿದೆ ಅದಕ್ಕೆಲ್ಲರೂ ಕೂಡ ತಲೆ ಬಾಗ್ಲೇಬೇಕು. ಸಮವಸ್ತ್ರ ಅನ್ನುವಂಥದ್ದು ಒಂದು ಶಾಲೆ ಅಂತ ಬಂದಾಗ ಅಲ್ಲಿ ಬಡವರು ಕೂಡ ಇರ್ತಾರೆ, ಶ್ರೀಮಂತರು ಕೂಡ ಇರ್ತಾರೆ. ಒಬ್ರು ಒಂದೊಂದು ರೀತಿಯಲ್ಲಿ ಅಲ್ಲಿ ಡ್ರೆಸ್ ಅನ್ನ ಹಾಕೊಂಡು ಬಂದ್ರೆ ಇನ್ನೊಬ್ಬರಿಗೆ ಕೂಡ ಕೀಳರಿಮೆ ಬರುವಂತದ್ದು. ಇಂತಹ ಒಂದು ಸನ್ನಿವೇಶ ಬರಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಏನೊಂದು ಸಮವಸ್ತ್ರ ಅನ್ನುವಂತಹ ಕಾನೂನನ್ನು ಕೂಡ ಸರ್ಕಾರ ತಂದಿರುವಂತದ್ದು. ಈ ಒಂದು ಕಾನೂನನ್ನ ಎಲ್ಲರೂ ಕೂಡ ಪಾಲಿಸಬೇಕು ಅನ್ನುವಂಥದ್ದು ಕೂಡ ಇವತ್ತು ಏನೊಂದು ಹೈಕೋರ್ಟ್ ತೀರ್ಪನ್ನ ನೀಡಿರುವಂತದ್ದು. ಕೆಲವೊಂದು ಕಡೆ ಇದಕ್ಕೆ ಪರವಿರೋಧ ಇದು ಕೂಡ ಏನು ಪರವಿರೋಧ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಂದು ಕಡೆ ಹಿಜಾಬ್ ಬೇಕಿತ್ತು, ಇನ್ನೊಂದು ಕಡೆ ಹಿಜಾಬ್ ಇದು ವಿವಾದ ಸರಿಯಾಗಿದೆ, ಸರಿ ಇಲ್ಲ ಅನ್ನುವಂಥದ್ದು ಕೂಡ. ಏನೇ ಆಗಲಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವಂತಹ ಹಿಜಾಬ್ ವಿವಾದ ಇದೀಗ ತೆರೆಬಿದ್ದಿರುವಂಥದ್ದು. ಇಷ್ಟೂ ತಿಂಗಳ ಹಿಜಾಬ್ ಹೋರಾಟಕ್ಕೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿರುವಂಥದ್ದು. ಹಿಜಾಬ್ ಇಸ್ಲಾಂ ಧರ್ಮದ ಅತ್ಯಗತ್ಯ ಭಾಗ ಅಲ್ಲ ಅನ್ನುವಂಥದ್ದು ಕೂಡ ಹೇಳಿದೆ. ಸಮವಸ್ತ್ರ ನಿಗದಿಪಡಿಸುವುದು ಸೂಕ್ತವಾದ ನಿರ್ಬಂಧನೆ, ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ ಅಂತ ಏನು ಮುಖ್ಯ ನ್ಯಾಯಮೂರ್ತಿ CJ ಋತುರಾಜ್ ಅವಸ್ಥಿ ಆದೇಶವನ್ನ ಹೊರಡಿಸಿರುವಂಥದ್ದು. ಹಿಜಾಬ್ ಧರಿಸುವುದು ಮುಸ್ಲಿಂ ಮಹಿಳೆಯರ ಅತ್ಯಗತ್ಯ ಭಾಗ ಅಲ್ವೇ ಅಲ್ಲ, ಸರ್ಕಾರದ ವಸ್ತ್ರ ಸಂಹಿತೆಯನ್ನ ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿದೆ.